ಈಗ ಈ ಮೇಳದ ಸ್ಪೆಷಲ್ ಅಟ್ರಾಕ್ಷನ್ ನೀವು ಕೂಡ ನೋಡಿರ್ಲಿಕ್ಕಿಲ್ಲ ಕೇಳಿರ್ಲಿಕ್ಕಿಲ್ಲ. ನಾನು ತೋರಿಸ್ತೇನೆ. ಟೆಂಡರ್ ಕೊಕೊನಟ್ ಇದ್ದು ಐಸ್ ಕ್ರೀಮ್ ಕೇಳಿರ್ತೀರಾ, ವೈಲ್ಡ್ ಮ್ಯಾಂಗೋ, ಚಿಲ್ಲಿ ಐಸ್ ಕ್ರೀಮ್, ಅರೆಕನಟ್ ಐಸ್ ಕ್ರೀಮ್, ಜಾಕ್ ಫ್ರೂಟ್, ಓಕೆ ಅದೆಲ್ಲ. ಜಾವ ಕೂಡ ಫಸ್ಟ್ ನೇರಳೆ ಹಣ್ಣು. ಹೇಗಿದೆ ಐಸ್ ಕ್ರೀಮ್? ಚೆನ್ನಾಗಿದೆ. ಚಿಪ್ಪುವನ ಬೆದ್ದು ಓಕೆ. ಪುನರ್ಪುಳಿ ಆ್ಯಸ್ ಯೂಶುವಲ್, ಸ್ವಲ್ಪ ಪುಳಿ ಉಂಟು, ಸ್ವೀಟ್ನೆಸ್ ಉಂಟು, ಅಡಿಪೊಳಿ. ಹೈಯೆಸ್ಟ್ ರಶ್ ಇರುವಂಥ ಒಂದು ಪ್ಲೇಸ್ ಇದು ಕಲ್ಪರಸ. ದೇವರನಾಗ ಭಾರಿ ಶೋಕ್ ಉಂಟು. ಗಾಯ್ಸ್, ನಾವಿವತ್ತು ಪಿಲಿಕುಲಕ್ಕೆ ಬಂದಿದ್ದೇವೆ. ಪಿಲಿಕುಲ ಇಲ್ಲಿ ಹಣ್ಣುಗಳ ಉತ್ಸವ ಮತ್ತು ಪೆಲಕಾಯಿ ಮೇಳ ಆಗ್ತಾ ಉಂಟು. ಪೆಲಕಾಯಿ ಅಂದರೆ ಹಲಸು, ತುಳುವಲ್ಲಿ ಪೆಲಕಾಯಿ ಅಂತ ಹೇಳೋದು. ಹೌದು, ತುಂಬ ಜನ ಸೇರಿದ್ದಾರೆ ಇವತ್ತು. ಮಳೆ ಬರ್ತಾ ಇದೆ, ಸ್ವಲ್ಪ ಅಡಚಣೆ ಆಗ್ತಾ ಉಂಟು ವಿಡಿಯೋ ಮಾಡಲಿಕ್ಕೆ. ಏನೋ ತುಂಬ ದಿನಗಳ ನಂತರ ನಾನು ಕೂಡ ಬರ್ತಾ ಇದ್ದೀನಿ. ಹೋಗುವ. ಧನುಷ್ ಬಾಯ್, ಆ್ಯಸ್ ಯೂಶುವಲ್ ಇವರು ನಮ್ಮ ವಿಡಿಯೋಗೆ ಹೊಸ ಮೆಂಬರ್. ಹಾಯ್ ಮಲ್ಪು. ಇಲ್ಲಿ ತುಂಬ ಸಭೆ ಇದೆ, ಸೆಲ್ಫಿ ಎಲ್ಲ ಆ್ಯಸ್ ಯೂಶುವಲ್ ಮಾಡ್ತಾ ಇರ್ತಾರಲ್ಲ. ಇದು ನೋಡಬಹುದು, ಒಂದು ಫ್ರೂಟ್ಸ್ ಆಯ್ತಾ, ದೋಣಿ ಹಲಸಿದೆ, ಆಮೇಲೆ ಬಾಳೆಹಣ್ಣು ಚಿಕ್ಕು ಇದೆ, ಆಮೇಲೆ ಪೇರಳೆ ಹಣ್ಣು, ಡ್ರ್ಯಾಗನ್ ಫ್ರೂಟ್ ಇದೆ, ಆ್ಯಪಲ್, ಪೊಮೊಗ್ರಾನೇಟ್, ಆರೆಂಜ್, ಪಪ್ಪಾಯ, ವಾಟರ್ ಮೆಲನ್, ಮತ್ತೆ ಮಿಕ್ಸ್ಡ್ ಫ್ರೂಟ್ ಕಾಂಬಿನೇಷನ್. ಖರ್ಜೂರ ಅದು ಇದಕ್ಕೆ ಅದು ಜುಂಬುಲಿ ಅಂತ ಹೇಳುದು ನಾವು. ಮಂಗಳೂರಲ್ಲಿ ಎಲ್ಲಿಗೆ ಹೋದ್ರು ಇದೊಂದು ಕಾಮನ್. ಈಗ ಪೊಟ್ಯಾಟೊ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ಸಕ್ಕತ್ತಾಗ್ತದೆ ಮಾತ್ರ ಏನೇ ಇರಲಿ. ಒಂದು ಬಜೆಟಲ್ಲಿ ಒಂದು ಒಳ್ಳೆ ತಿನ್ನಿ. ಇದು ನಮ್ಮ ಚರ್ಮುರಿ ಲೋಕಲ್ ಮಂಗಳೂರು, ಬರುವಾಗ ತಿನ್ನು ಹೋಗುವ. ಅದೇ ನಿಮಗೆ ಮಂಗಳೂರಿದ್ದು ಫೇಮಸ್ ಎಂತ ಹೇಳುದು ವೆಜಿಟೇಬಲ್ ನಿಮಗೆ ತೋರಿಸ್ಬೇಕಾ? ಅಲ್ಲಿ ತಿರುಗಿ ನೋಡಿ. ಎಸ್, ಮಸಾಲೆ ಇಲ್ಲಿ ನೋಡಿ. ಮಸಾಲೆ ಕೇವಲ 5 ರೂಪಾಯಿ. ಹೌದಾ? ಅದೇ ಬರೀ ತಿನ್ನು. ನಾನು ಇದಕ್ಕೆ ಎಷ್ಟು? 150 ರೂಪಾಯಿ ಕೆಜಿ, 100 ರೂಪಾಯಿ. ಇದು ಯಾವುದಿದು? ಬಾದಾಮಿದಾ? ಎಲ್ಲಿಂದ ತಂದಿರೋದು? ರಾಮನಗರದಿಂದ ಬಂದಿದ್ದಾರೆ. ಈಗ ಈ ಮೇಳದ ಸ್ಪೆಷಲ್ ಅಟ್ರಾಕ್ಷನ್ ನೀವು ಕೂಡ ನೋಡಿರ್ಲಿಕ್ಕಿಲ್ಲ ಕೇಳಿರ್ಲಿಕ್ಕಿಲ್ಲ. ನಾನು ತೋರಿಸ್ತೇನೆ ನೋಡಿ. ಟೆಂಡರ್ ಕೊಕೊನಟ್ ಇದ್ದು ಐಸ್ ಕ್ರೀಮ್ ಕೇಳಿರ್ತೀರಾ, ವೈಲ್ಡ್ ಮ್ಯಾಂಗೋ, ಚಿಲ್ಲಿ ಐಸ್ ಕ್ರೀಮ್, ಅರೆಕನಟ್ ಐಸ್ ಕ್ರೀಮ್, ಜಾಕ್ ಫ್ರೂಟ್, ಓಕೆ ಅದೆಲ್ಲ. ಜಾವ ಕೂಡ ನಾವು ಫಸ್ಟ್ ಟೈಮ್ ಕೇಳ್ತಿರೋದಲ್ಲ. ನೇರಳೆ ಹಣ್ಣು, ಅರೆಕನಟ್ ಇದು ಒಮ್ಮೆ ಟ್ರೈ ಮಾಡಿ ನೋಡ್ಬೇಕಪ್ಪ ಹೆಂಗಿರ್ತದೆ ಅಂತ. ಜೈ. ಎಲ್ಲಿ ಕೂಡ ಹೋಗುವಾಗ ಫಸ್ಟ್ ಒಮ್ಮೆ ಮೆಷರ್ ಮಾಡಿ ಗೂಗಲ್ ಪೇ ಉಂಟಾ ಅಂತ, ಇಲ್ಲ ಅಂದರೆ ಖಾಲಿ ಕೈ ಜಾರಬೇಕಾಗ್ತದೆ ನಾವು. ಇಳಂತಿಲ ಗ್ರಾಮದ ಕೈಲಾರೆಂಬಲ್ಲಿ ನಡೆಯುವುದು ಆದರ್ಶ ಸುಬ್ರಾಯರ ಓನರ್. ಓಕೆ. ಅವರು ಮೈಸೂರು ಮೇಳದಲ್ಲಿ ಇದ್ದಾರೆ. ಓಕೆ. ಮತ್ತೆ 8 ಬಗೆಯ ಐಸ್ ಕ್ರೀಮ್, ನ್ಯಾಚುರಲ್ ಐಸ್ ಕ್ರೀಮ್ಗಳು. ಅದೇ ತುಂಬ ವೆರೈಟಿ ಇದೆ ಅಲ್ಲ? ಹೌದು. ಒಂದು 3 ಕೊಡಿ, ಯಾವ್ದು ಒಳ್ಳೆ ಫ್ಲೇವರ್ಸ್. ಯಾವ್ದು ಕೊಡ್ಬೇಕು ಹೇಳಿ? ಒಂದು ಅಡಿಕೆ ಇವನಿಗೆ ಅಡಿಕೆ ಇವನಿಗೊಂದು ಎಲೆ ಅಡಿಕೆ. ನಾವು ಇದುವರೆಗೂ ಟ್ರೈ ಮಾಡಿಲ್ಲ. ಅಡಿಕೆ ಆಗಲಿ, ಮತ್ತೆ ಕೋಕಮ್ ಪೆಪ್ಪರ್ ಏನಾಗಲಿ, ಮತ್ತೆ ಜಾವ ಇದೆ, ನೇರಳೆ ಅದೇ ಕೊಡಿ. ನೀವು ವಿಸಿಟರಾ, ಲೋಕಲಾ? ಹೇಗಿದೆ ಐಸ್ ಕ್ರೀಮ್? ಚೆನ್ನಾಗಿದೆ. ನೀವು ಯಾವ್ದು ತೊಗೊಂಡದ್ದು? ನೇರಳೆ. ಓಕೆ ಅಲ್ಲ, ತಿನ್ಬೋದು. ಅವರು ಓಕೆ ಅವ್ರು ನೇರಳೆನ ತೊಗೊಂಡಿದ್ದಾರೆ ನೋಡಿ, ಒಳ್ಳೆ ಇದೆ ಅಂತ ಹೇಳಿದರು. ನೇರಳೆ ಐಸ್ ಕ್ರೀಮ್ ನೋಡು ಹೇಗಿರ್ತದಂತ. ಅಣ್ಣ ಇಲ್ಲ ಬಲೆ ತಿನ್ಕ. ಹಾಂ ಇರಲಿ. ಈಗ ನಾವು ಕೋಕಮ್ ಪೆಪ್ಪರನ್ನು ಟ್ರೈ ಮಾಡೋಣ. ಪೆಪ್ಪರ್ ಫ್ಲೇವರ್ ಇದೆಯಾ? ಒಬ್ವಿಯಸ್ಲಿ ಕೋಕಮ್ದು ಫ್ಲೇವರ್ ಒಂದು ಪೆಪ್ಪರ್ ಇದೆ. ಅದು ಪೆಪ್ಪರ್ ಇದೆ ಏನು ಫ್ಲೇವರ್ ಅಂತ ನಿಮಗೆ ತಿನ್ನುವಾಗಲೇ ಸ್ಲೋಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಯು ಆರ್ ಎಂಜಾಯಿಂಗ್ ಇಟ್. ನೈಸ್. ಓ ಫ್ಲೇವರ್ ನೇರಳೆ. ಪುನರ್ಪುಳಿ ಆ್ಯಸ್ ಯೂಶುವಲ್, ಸ್ವಲ್ಪ ಪುಳಿ ಉಂಟು, ಬಟ್ ಸ್ವೀಟ್ನೆಸ್ ಉಂಟು, ಸ್ವಲ್ಪ ಖಾರ ಉಂಟು. ಅಡಿಪೊಳಿ. ಬಜ್ಜೆ ಐಸ್ ಕ್ರೀಮ್ ಅಂದರೆ ಅರೆಕನಟ್. ಲೈಫಲ್ಲಿ ಫಸ್ಟ್ ಟೈಮ್ ಅಡಿಕೆದ ಐಸ್ ಕ್ರೀಮ್ ತಿಂತಾ ಇದ್ದೇವೆ. ನಾವು ಅಡಿಕೆ ಕೊಯ್ಲಿಕ್ಕೆ ಹೋಗಿದ್ದೇವೆ, ಅಡಿಕೆ ಎಕ್ಲಿಕ್ಕೆ ಹೋಗಿದ್ದೇವೆ, ಅಡಿಕೆ ತುಂಬಲಿಕ್ಕೆ ಹೋಗಿದ್ದೇವೆ. ಫಸ್ಟ್ ಟೈಮ್ ಅಡಿಕೆದ ಐಸ್ ಕ್ರೀಮ್ ತಿಂತಾ ಇದ್ದೇವೆ. ಅದರದ್ದು ತುಂಡು ಕೂಡ ಸಿಗ್ತದೆ. ಹೌದಾ? ಪೀಸ್ ಪಾಡ್ತೀರ ಅನ್ನೋದಾ ವಿಷಯ?
ನೋಡಿ ಯೂಟ್ಯೂಬಲ್ಲಿ ಲಾಗ್ ಮಾಡೋದಕ್ಕೆ ನಮಗೊಂದು 30 ರೂಪೀಸ್ ಕನ್ಸೆಷನ್ ಕೊಟ್ಟಿದ್ದಾರೆ. ನೋಡಿ ಯೂಟ್ಯೂಬಲ್ಲಿ ನೀವು ವ್ಲಾಗ್ ಮಾಡಿದ್ದು ಇದು ನಿಮಗೆ ಅಡ್ವಾಂಟೇಜ್. ಸರ್ ನೀವೆಲ್ಲಿಂದ ಬಂದಿರೋದು? ನಮ್ಮ ವಿಟ್ಲ ಪಿಂಜಾರ ಹಾರ್ಟಿಕಲ್ಚರ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ನಮ್ಮ ವಿಟ್ಲ ರೈತರ ಕಂಪನಿ. ರೈತರಿಂದ ಹಲಸನ್ನು ಪರ್ಚೇಸ್ ಮಾಡಿ ಅದನ್ನು ಹಲಸಿನ ಬೇರೆ ಬೇರೆ ವೆರೈಟಿ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತೀರಾ? ಮಾಡ್ತಾ ಇದ್ದೇವೆ. ನಮ್ಮದು ಹಲಸಿನ ಹಲ್ವ ಇದೆ ಮೇಡಮ್, ಇದು ನಮ್ಮ ಹಲಸಿನ ಹಲ್ವ, ಇವರು ಹಲಸಿನ ಹಲ್ವ. ಅದು ಈಗ ಈವೆಂಟಿಗೆ ಬರ್ಲಿಕ್ಕೆ ಆಗದವರಿಗೆ ಬೇರೆ ಶಾಪ್ಸಲ್ಲಿ ಅವೈಲೇಬಲ್ ಉಂಟಲ್ಲ? ನಾವು ಕೊರಿಯರ್ ಕಳಿಸ್ತೇವೆ. ಕೊರಿಯರ್ಸ್ ಪಿಂಗಾರ ವಿಟ್ಲ ನಮ್ಮದೊಂದು ರೈತರ ಕಂಪನಿ. ಫಾರ್ಮರ್ಸಿಂದ ಲಾಭಗಳು ರೈತರಿಗೆ ಹೋಗ್ತದೆ. ಗ್ರೇಟ್ ಆ್ಯಕ್ಚುಲಿ. ನಾವು ಹಲಸಿನ ಪಲ್ಪ್ ಮಾಡ್ತಾ ಇದ್ದೇವೆ ನೋಡಿ. ಈಗ ಹಲಸಿನ ಪಲ್ಪ್ ಮಾಡ್ತೇವೆ. ಇದನ್ನು ನಮಗೆ ವರ್ಷ ಇಡೀ ಹಲಸನ್ನು ಸ್ಟೋರ್ ಮಾಡಿ ಇಡಬಹುದು. ಹಲಸಿನ ಪಲ್ಪ್ ಇದನ್ನು ಹಲಸಿನ ಹಣ್ಣಲ್ಲಿ ಏನೆಲ್ಲ ಮಾಡ್ತದೆ ಅದನ್ನೆಲ್ಲ ನಾವು ಹಲಸಿನ ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಹಲ್ವಾ ಮಾಡ್ಬೋದು, ದೋಸೆ ಮಾಡ್ಬೋದು, ಐಸ್ ಕ್ರೀಮ್ ಮಾಡ್ಬೋದು. ಓಕೆ, ವರ್ಷ ಇಡೀ ಇಡ್ಬೋದು. ಇಲ್ಲಾಂದ್ರೆ ಹಲಸು ಕೆಲವೇ ವರ್ಷ ಇಡೀ. ನೀವೇನು ಪ್ರಿಸರ್ವೇಟಿವ್ಸ್ ಏನು ಹಾಕಲ್ಲ? ಏನು ಹಾಕೋದು, ಪ್ರಿಸರ್ವೇಟಿವ್ ಏನು ಹಾಕೋದು. ಓಕೆ, ಸ್ಪೆಷಲ್ ಆಗಿದೆ. ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ಎಲ್ಲ ಇದೆ. ನೀವು ಆಲ್ರೆಡಿ ನೋಡಿದ್ದೀರಾ, ನಿಮ್ಮ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಫೋನ್ ನಂಬರ್. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಈ ಪ್ರಾಡಕ್ಟನ್ನು ಅವೈಲ್ ಮಾಡ್ಬೋದು. ಇವರಿಗೆ ಧನ್ಯವಾದ ಹೇಳ್ತಾ ನಾವು ಮುಂದುವರಿತಿದ್ದೇವೆ. ತುಂಬ ಬಗೆಯ ಉಪ್ಪಿನಕಾಯಿ ಇದೆ. ನೀವೆಲ್ಲಿಂದ? ಇಲ್ಲಿಂದಲೇ, ಲೋಕಲ್ಲೇ. ಏನೆಲ್ಲ ಐಟಮ್ಸ್ ಅವೈಲೇಬಲ್ ಇದೆ ನಿಮ್ಮ ಹತ್ರ? ಜೀಗುಜ್ಜೆ ಕಬಾಬ್ ಉಂಟು ಸರ್. ಫಸ್ಟ್ ಜೀಗುಜ್ಜೆ ಕಬಾಬ್ ವೆಜಿಟೇರಿಯನ್ಸ್ಗೆ ಹೇಳಿದ್ದು. ಹಾಂ, ಟೇಸ್ಟ್ ಇವ ನೋಡಲಿಕ್ಕೆ ಬ್ರೋ. ಜೀಗುಜ್ಜೆ ಕಬಾಬು ಹೋಳಿಗೆ ಉಂಟು, ಹಳಸಿನ ಓಕೆ. ಹಾಂ, ಗಟ್ಟಿ ಉಂಟು, ಕಲಕಾಯಿ ಬೆಲ್ಲಕಾಯಿ, ಎಲ್ಲ ಬೆಲ್ಲಕಾಯಿ ಐಟಮ್. ಫುಲ್ ಬೆಲಕಾಯಿದ ಐಟಮ್, ಬೆಲಕಾಯಿನ ಪಾಯಸ. ನಿಮ್ಮದು ಇದನ್ನು ಬಿಟ್ಟರೆ ಬೇರೆ ಎಲ್ಲ ಅವೈಲೇಬಲ್ ಇಲ್ವಾ ನಿಮ್ಮ ಪ್ರಾಡಕ್ಟ್? ಗಾರಿಗೆ ಬೇರೆ ಉಪ್ಪಿನಕಾಯಿ. ಅಲ್ಲಲ್ಲ, ನಿಮ್ಮ ಪ್ರಾಡಕ್ಟ್ ಎಲ್ಲ ಇಲ್ಲಿ ಈಗ ಇರೋದು ಮಂಗಳೂರಲ್ಲಿ. ಬೇರೆಯವರಿಗೆ ಬೇಕಂತ ಹೇಳಿದರೆ ನೀವು ಮನೆಗೆ ಕಾಲ್ ಮಾಡಿದರೆ ಯಾವ ನಂಬರಿಗೆ? 9741270311. ಓಕೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಇಲ್ಲಿರುವಂಥ ಎಲ್ಲ ಪ್ರಾಡಕ್ಟ್ಗಳು ಹೋಮ್ ಡೆಲಿವರಿ ಕೊಡ್ತಾರಲ್ಲ? ಹೆಸರು ಹೋಮ್ ಡೆಲಿವರಿ ಪ್ರಿಯಾಸ್ ಹೋಮ್ ಪ್ರಾಡಕ್ಟ್ ಅಂತ, ಯಾವುದು? ಕಂಕನಾಡಿಯಲ್ಲಿ ಇರುವಂಥದ್ದು. ಪ್ರಿಯಾಸ್ ಹೋಮ್ ಪ್ರಾಡಕ್ಟ್. ಕಂಕನಾಡಿಯಲ್ಲಿ ನಿಮ್ಮ ಶಾಪ್ ಉಂಟಾ? ಮನೆಯಿಂದ ಬರೋದಲ್ಲ? ಓಕೆ, ಗ್ರೇಟ್, ಆಸಮ್. ನೋಡಿ, ಅವರಿಷ್ಟು ಏಜ್ ಆದರೂ ಒಂದು ಯೂತ್ ಥರ ಇನ್ನೂ ಸಹ ಪ್ರಾಡಕ್ಟ್ ಮಾಡಿ ಸೇಲ್ ಮಾಡ್ತಿದ್ದಾರೆ. ಎನರ್ಜೆಟಿಕ್ ಲೆವೆಲ್ ಹೈ. ಆಸಮ್. ನೋಡಿ, ಇಲ್ಲಿ ನಿಮಗೆ ಕಾಣ್ಬೋದು ಇಲ್ಲಿ ವಿಮೆನ್ ಎಂಪವರ್ಮೆಂಟ್ ಯಾವ ರೀತಿ ಇದೆ ಅಂತ ನಮ್ಮ ಇವತ್ತಿನ ಈವೆಂಟಲ್ಲಿ. ಸೊ ನಿಮ್ಮಲ್ಲಿ ಯಾವುದೆಲ್ಲ ಐಟಮ್ ಅವೈಲೇಬಲ್ ಇದೆ ಇಲ್ಲಿ? ಫ್ರೆಶ್ ಮಶ್ರೂಮ್, ಆಯಿಸ್ಟರ್ ಮಶ್ರೂಮ್ ಇದು. ಆಯಿಸ್ಟರ್ ಮಶ್ರೂಮ್, ಈ ಟೈಪ್ ಅದೇ ಕನ್ನಡದಲ್ಲಿ ಏನು ಹೇಳ್ತಾರೆ? ಚಿಪ್ಪು ಅಣಬೆ. ಚಿಪ್ಪು ಅಣಬೆ. ಓಕೆ, ಚಿಪ್ಪು ಅಣಬೆದ್ದು ಕಟ್ಲೆಟ್ ಇದೆ, ಬರ್ಗರ್ ಓಕೆ, ಇದೆ, ಮೋಮೋಸ್ ಇದೆ, ಸೂಪ್ ಇದೆ. ಸೂಪ್ ಇದೆ. ಇಷ್ಟು ಐಟಮ್ ಅವೈಲೇಬಲ್ ಇದೆ ನಿಮ್ಮ ಹತ್ರ. ಓಕೆ, ನೀವು ಇರೋದು ಮಂಗಳೂರಿಂದನಾ ಬಂದಿರೋದು? ಫ್ರಮ್ ಮ್ಯಾಂಗ್ಳೂರ್. ಒಳಲಿಯಾ ಪಡಕೆ ನಿಮ್ಮದು ಇದು ಅಂತ ಒಂದು ಸ್ಪೆಷಲ್ ಐಟಮನ್ನು ಹಾಕಿ, ಒಂದು ಪ್ಲೇಟ್. ಸ್ಪೆಷಲ್ ಐಟಮ್ ಹಾಕಿಯಾ? ಹಾಂ, ಒಂದು ಪ್ಲೇಟ್. ಹಾಂ, ಬರ್ಗರ್ ಮಾಡಿ. ಹಾಂ, ಬರ್ಗರ್. ಇದು ನಾವು ಆರ್ಗ್ಯಾನಿಕ್ ಆಗಿ ಮಾಡಿದ ಮಶ್ರೂಮ್ ಇಂದ ಹಾಂ, ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಬರ್ಗರ್ ಮಾಡ್ತೇವೆ. ಆರ್ಗ್ಯಾನಿಕ್ ಆಗಿ ಮಾಡಿದಂಥ ಮಶ್ರೂಮಿಂದ. ಹಾಂ, ಓಕೆ. ಇದೆಲ್ಲ ನೀವು ಫಾರ್ಮಿಂಗ್ ನೀವೇ ಮಾಡೋದಾ? ಹೌದೌದು, ನಮ್ಮಲ್ಲಿ ಮನೆಯಲ್ಲಿ ಬಡಕಬೈಲು. ಚಕ್ಕಲಿ ಇದೆ, ಅದೆಲ್ಲ ಖಾಲಿ ಆಗಿದೆ. ಮಶ್ರೂಮ್ ಇದ್ದ? ಮಶ್ರೂಮ್ ಇದೆ. ಓ, ಎಲ್ಲ ಅಣಬೆಯಿಂದಲೇ ಮಾಡಿದಂಥ ಪದಾರ್ಥ. ತುಂಬ ಐಟಮ್ಸ್. ಚಟ್ನಿ ಹುಡಿ ಇದೆ, ಮಶ್ರೂಮ್ ಇದೆ, ಡ್ರೈಯರ್ ಮಿಷನ್ ಎಲ್ಲ ತಗೊಂಡಿದ್ದೇವೆ. ಅದರದ್ದೇ ಚಟ್ನಿ ಹುಡಿ ಇದೆ. ನಮ್ಮ ಬಾಕಿ ಚಟ್ನಿ ಹುಡಿಗಿಂತ ತುಂಬ ಸಮಯ ಇಡ್ಬೋದಾ? ಪ್ರಿಸರ್ವ್ ಮಾಡಿ ಇಡ್ಬೋದಾ? 6 months ಇತ್ತು. 6 ಮಂತ್ ತನಕ. ಟೆಸ್ಟ್ ಮಾಡಿಸಿದ್ದೇನೆ ಎಲ್ಲ ಫುಡ್. 6 months. ಓಕೆ, 6 ತಿಂಗಳ ತನಕ ಯೂಸ್. ಇದು ನಿಮ್ಮ ಪ್ರಾಡಕ್ಟ್ ಈಗ ಬೇಕು ಅಂತ ಹೇಳಿದರೆ ಔಟ್ಸೈಡರ್ಸ್ಗೆ ಈ ಪ್ರೋಗ್ರಾಮ್ ಬಿಟ್ಟು ಹೇಗೆ ಅವೈಲ್ ಮಾಡೋದು? ನನ್ನ ನಂಬರಿಗೆ ಕಾಲ್ ಮಾಡಿ. ಓಕೆ, ನಿಮಗೆ ಇವರ ಪ್ರಾಡಕ್ಟ್ ಬೇಕಿದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲ ಮಾರ್ರೆ, ನಾವು ಬಂದದ್ದು ಖಾಲಿ ಎಕ್ಸಿಬಿಷನ್ ನೋಡಲಿಕ್ಕೆ. ಈಗ ಗೌತಮನ್ನು ನೋಡಿದ್ದು ಇದ್ದದೆಲ್ಲ ಫುಡ್ ಟ್ರೈ ಮಾಡಿಸಿ ನಮ್ಮದು ಹೊಟ್ಟೆ ಎಲ್ಲ ತುಂಬಿಸ್ತಿದ್ದಾರೆ. ರಜೆ ಬಾರ್ದು ಹೇಗಾಗಿದೆ? ವೆರೈಟಿ ಇದೆ, ಟೇಸ್ಟ್ ಮಾತ್ರ. ಸರ್, ಇದು ಯಾವ ಐಟಮ್? ಹಲಸಿನ ಹಣ್ಣಿನ ಕಬಾಬು. ವಾವ್, ಸಕ್ಕತ್ತಾಗಿದೆ. ನೋಡಿ ಎಷ್ಟು ಜನ ಇಲ್ಲಿ ರಶ್ ಇದ್ದಾರೆ. ಪರ್ಚೇಸಿಂಗ್ ಆಗ್ತಿದೆ, ಯಾಕಂದರೆ ಇದೆಲ್ಲ ಐಟಮ್ ಸಿಗೋದು ತುಂಬ ರೇರ್ ಅಲ್ಲ? ಜನ ಸಾಗರ. ಇನ್ನು ಸ್ವಲ್ಪ ಈಗ ಮಳೆ ಸ್ವಲ್ಪ ಬರ್ತಿದೆ ಅಂತ ಇಷ್ಟು ಜನ ಇದ್ದಾರೆ. ಮಳೆ ಹೋದರೆ ಯಾವ ರೀತಿ ಜನ ಇದ್ದಾರೆ.
ಸರ್ ಒಂದಾದ್ರೆ ಕಲ್ಪರಸ ತೆಂಗಿನ ಹೊಂಬಾಳೆಯ ರಸ ಅಂತೀವಿ. ತೆಂಗಿನ ಹೊಂಬಾಳೆಯ ರಸ ಕಲ್ಪರಸ ಉಕಾಸ ಕಲ್ಪರಸ ಅಂತೀವಿ ನಾವು. ಓಕೆ. ಅದು ತೆಗೆಯುವಂಥ ಮೆಥಡ್ ನೋಡಿ ಈ ರೀತಿ. ಇಲ್ಲಿ ಕೆಳಗಡೆ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡುದಿಲ್ಲ, ಅಂದ್ರೆ ಐಸ್ ಇಡ್ತೀವಿ, ಓಕೆ, ಒಳಗಡೆ ಪೌಚ್ ಇಡ್ತೀವಿ. ಈ ತೆಂಗಿನ ಹೊಂಬಾಳೆಯಲ್ಲಿ ಬರುವ ರಸವನ್ನು ಅದೇ ಶೇಖರಣೆ ಮಾಡಿ ಅದು ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡುದಿಲ್ಲ, ಅಂದ್ರೆ ಕೆಳಗಡೆ ಐಸ್ ಇಟ್ಟು ಅದೇ ರೀತಿ ಫ್ರೆಶ್ ಆಗಿರುತ್ತೆ. ಫ್ರೆಶ್ ಆಗಿರ್ತದೆ. ಹೌದಾ? ಒಳ್ಳೆ ಶುಗರ್ ಹಾಕೋದಿಲ್ಲ, ಏನು ಮಾಡೋದಿಲ್ಲ. ಶುಗರ್ ಈಗ ತಾನೇ ಕುಡಿದ್ರೆ ಅವರು ಯೂಸರ್ ಅವರಿಗೆ ಇಂಪ್ರೆಸ್ ಆಗಿದೆ, ಒಳ್ಳೆ ಇದೆ ಅಂತ ನಮಗೂ ಸಜೆಸ್ಟ್ ಮಾಡಿ ಹೇಳ್ತಾ ಇದ್ದಾರೆ. ನಮ್ದು ಯೂರಿನ್ ಇನ್ಸ್ಪೆಕ್ಷನ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಒಳ್ಳೆಯದಾ? ಓಕೆ ಓಕೆ, ನಾವು ಟ್ರೈ ಮಾಡಿ ನೋಡುವ. ಒಳ್ಳೆ ಗೌತಮ್ ಬಾಯ್ ಇರೆಗ್ಯುಲರ್ ಬಂಡೆ. ಓಕೆ. ಪದಾರ್ಥ ಕಲ್ಪರಸ ಹೈಯೆಸ್ಟ್ ರಶ್ ಇರುವಂಥ ಒಂದು ಪ್ಲೇಸ್ ಇದು ಕಲ್ಪರಸ. ದೇವರನ್ನ ಭಾರಿ ಶೋಕ್ ಉಂಟು. ಹಾಂ ಸತ್ಯ, ಭಾರಿ ಶೋಕ್ ಉಂಟು. ನೀರ್ಲ ಕೋಟೆ ನೀರ ಚಕ್ಕರೆ ಕಲ್ಸಕ್ಕರೆ ದಾಲೇಜ್ ಸಮೇತ ಸ್ವೀಟ್ ಅಂಡ್ ಚೈನ್ ಐತಾನೆ ನ್ಯಾಚುರಲ್ ಒಂದು ಗೊಂಡದ ನ್ಯಾಚುರಲ್ ಸ್ವೀಟ್ ಬರ್ಕೊಂಡು ಎಂಗಲ ಶಾಪ್ಲ ಉಂಟು ಕುಡ್ಲಾಡು ಎನಿ ಟೈಮ್ ಬರೋದು. ಓಕೆ. ನಾಗುರಿ ಜಂಕ್ಷನ್. ಸೊ ಇವರ ಶಾಪ್ ಬಂದ್ಬಿಟ್ಟು ನಾಗುರಿ ಜಂಕ್ಷನ್ ಅಲ್ಲಿ. ನಾಗುರಿ ಜಂಕ್ಷನ್ ಕುಡ್ಲಾ ನ್ಯಾಚುರಲ್ ಅಂತ ಹೇಳಿ. ಕುಡ್ಲಾ ನ್ಯಾಚುರಲ್ ಪ್ರಣಮ್ ಕ್ಲಿನಿಕ್ ಪಕ್ಕ ಹೋಟೆಲ್ ಈಶಾನ್ಯದ ಆಪೋಸಿಟ್ ಕುಡ್ಲಾ ನ್ಯಾಚುರಲ್ ಅಂತ ಹೇಳಿದೆ ಶಾಪ್. ಓಕೆ ಓಕೆ ಗೈಸ್, ಕಲ್ಪರಸ ಮಾತ್ರ ಒಮ್ಮೆ ಟ್ರೈ ಮಾಡಿ ಆಯ್ತಾ. ಯಾವುದೇ ಸ್ವೀಟ್ನರ್ ಇಲ್ಲ, ಯಾವುದೇ ಅಡಿಟಿವ್ ಇಲ್ಲ, ಏನೂ ಇಲ್ಲ, ಬರೇ ನ್ಯಾಚುರಲ್ ರಾ ಜ್ಯೂಸ್. ಲಿಟ್ರಲಿ ಶುಗರ್ ಆಗಲಿ, ಜಾಗ್ರಿ ಆಗಲಿ ಅಥವಾ ಏನೇ ಸ್ವೀಟ್ ಕಂಟೆಂಟ್ಸ್ ಆಗಲಿ ಏನೂ ಆ್ಯಡ್ ಮಾಡಿಲ್ಲ ಅಂತೆ. ಲಿಟ್ರಲಿ ಇಷ್ಟು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ವಾವ್, ಒಮ್ಮೆ ಟ್ರೈ ಮಾಡಿ ಗೈಸ್, ಅಡಿಪೊಳಿ ಉಂಟು. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ನಾಡಿದ್ದು ಫಾರ್ಮಲಲ್ಲಿ 1 ಮತ್ತು 2 ತಾರೀಕಿಗೆ ಇದೇ ರೀತಿ ಮೇಳ ನಡೀತದೆ. ಫಾರಮಲ್ ಒಳಗಡೆ ಥರ್ಡ್ ಫ್ಲೋರಲ್ಲಿ ಅವತ್ತು ನಮ್ಮದು ಕಲ್ಪರಸದ ಸ್ಟಾಲ್ ಇದೆ. ಸೊ ಇದೇ ಕಮ್ಮಿಂಗ್ ಶನಿವಾರ ಮತ್ತು ಭಾನುವಾರ ಡೇಟ್ ಫಸ್ಟ್ 1 ಮತ್ತು 2 ತಾರೀಕಿಗೆ ಇವರದ್ದು ಶಾಪ್ ಅಲ್ಲೂ ಇರುತ್ತೆ. ಫಾರಮ್ ಮಾಲಲ್ಲಿ ಹಲಸು ಮೇಳ ಅಂತೇಳಿ ಹಲಸು ಮೇಲೆ ಅಂತೇಳಿ ಫಾರಮ್ ಮಾಲಲ್ಲಿ 3rd ಫ್ಲೋರಲ್ಲಿ ಈವೆಂಟ್ ಇದೆ. ಸೊ ಅಲ್ಲಿ ಬಂದರೆ ಈ ಪ್ರಾಡಕ್ಟನ್ನು ಮಾತ್ರ ಮಿಸ್ ಮಾಡಬೇಡಿ, ಸಕ್ಕದಿದೆ. ಗೋಳಿ ಸೋಡಾ ಓ ಯಾವುದಾಗ್ಬೋದು? ಯಾವುದು ಉಂಟು? ಬ್ಲೂಬೆರಿ, ದೀಸ್ ಆರ್ ಡಿಫ್ರೆಂಟ್ ಕಲರ್ಸ್. ಬ್ಲೂಬೆರಿ, ಲೆಮನ್, ಆರೆಂಜ್, ಪೈನಾಪಲ್. 2 ಪೈನಾಪಲ್, 1 ಬ್ಲೂಬೆರಿ. ಯಾ ಪ್ಲೀಸ್ ಹ್ಯಾವ್ ಇಟ್ ಗೌತಮ್ ಬಾಯ್. ಕರ್ಮ ಪರ್ದ ಇವಾಗ ಚಿಯರ್ಸ್. ನೈಸ್. ಶಬ್ದ ಪುದರ್ ಮಂಜಣ್ಣ ಶೆಟ್ಟಿ ಫಾರ್ಮ್ಸ್. ಓಕೆ, ಇದು ಐಟಮ್ ಎಂತ? ಮ್ಯಾಂಗೋಸ್ಟೀನ್ ಫ್ರೂಟ್ ಹೇಳ್ತಾರೆ ಇದಕ್ಕೆ. ಓಕೆ ಓಕೆ, ಪುನರ್ಪುಲಿಯಾ ಅದೇ ಥರ ಇದೆ ಜಾತಿ. ಹಾಂ, ಗಾರ್ಸಿನಿಯಾ ಮ್ಯಾಂಗೋಸ್ಟಾನ, ಪುನರ್ಪುಲಿ ಗಾರ್ಸಿನಿಯಾ ಇಂಡಿಕಾ. ಓಕೆ ಓಕೆ, ನೋಡಲಿಕ್ಕೆ ಒಂದು ಎಕ್ಸಾಕ್ಟ್ಲಿ ಪುನರ್ಪುಲಿ ಥರ ಇದೆ. ಕ್ವೀನ್ ಆಫ್ ಆಲ್ ಫ್ರೂಟ್ಸ್ ಅಂತ ಹೇಳ್ತಾರೆ. ಹೌದಾ? ಕ್ವೀನ್ ಆಫ್ ಆಲ್ ಫ್ರೂಟ್ಸ್. ಓಕೆ, ಇದು ರಂಬುಟಾನ್. ಇದೆಲ್ಲ ರೇರ್ ಅಲ್ಲ ನೋಡಲಿಕ್ಕೆ ಸಿಗೋದು? ಇದು ನೋಡಲಿಕ್ಕೆ ಸಿಗೋದು ಸ್ವಲ್ಪ ಕಲ್ಟಿವೇಷನ್ಸ್ ಎಲ್ಲ ಆಗ್ತವೆ. ಇದು ನಾವು ಫಸ್ಟ್ ಟೈಮ್ ಚೆಕ್ ಮಾಡಿದ್ದು. ನೀವು ಶಾಪ್ ಮ್ಯಾಂಗ್ಳೂರಲ್ಲಿ ಏನಾದ್ರು ಶಾಪ್ ಇದೆಯಾ ನಿಮ್ಮದು? ಇವತ್ತು ಬರೀ ಎಕ್ಸಿಬಿಷನ್ಗೆ ಮಾತ್ರ ಡೆಲಿವರಿ ಮಾಡ್ತೀವಿ. ಡೆಲಿವರಿ? ಆರ್ಡರ್ ಮಾಡಿದರೆ ಡೆಲಿವರಿ ಮಾಡಿ ಕೊಡ್ತೀವಿ. ಓಕೆ, ನಿಮ್ಮದು ಅಂದರೆ ಮನೆಯಲ್ಲೇ ಶಾಪ್? ತೋಟ ಇದೆ. ಹಾಂ, ಸೊ ಮಂಗಳೂರಿಗೆ ವೀಕ್ಲಿ ಟ್ವೈಸ್ ಬರ್ತೇವೆ. ಓಕೆ. ಫ್ರೂಟ್ ಸೀಸನಲ್ಲಿ. ಸೊ ನಮಗೆ ವಾಟ್ಸಪ್ಪಲ್ಲಿ ಇಲ್ಲ ನಮ್ಮದು ಲಿಂಕ್ ಇದೆ, ಒಂದು ಗೂಗಲ್ ಫಾರ್ಮ್, ಅದು ಫಿಲ್ ಮಾಡಿ. ಲೈಕ್ ಇನ್ಸ್ಟಾ ಪೇಜ್ ಏನಾದರೂ ಇದೆಯಾ? ಇಲ್ಲಿದೆ ಇನ್ಸ್ಟಾ ಪೇಜ್. ಹೆಸರೆಂತ? ಮಂಜಣ್ಣ ಶೆಟ್ಟಿ ಫ್ಯಾಮಿಲಿ ಫಾರ್ಮ್ಸ್. ಸೊ ಓಕೆ, ಇವರ ಯಾವುದಾದ್ರೂ ಪ್ರಾಡಕ್ಟ್ ಬೇಕಿದ್ರೆ ಮಂಜಣ್ಣ ಶೆಟ್ಟಿ ಫ್ಯಾಮಿಲಿ ಫಾರ್ಮ್ಸ್ ಅಂತ ನೋಡಿ, ಇಲ್ಲಿ ಕೆಳಗೆ ಡಿಸ್ಪ್ಲೇ ಆಗ್ತಾ ಇದೆ. ಬೇರೆ ಏನಾದ್ರು ಐಟಮ್ ಇದೆಯಾ ಫ್ರೂಟ್ಸ್ ಬಿಟ್ಟರೆ? ಸ್ಪೈಸಸ್ ಇದೆ ಮತ್ತು ಹನಿ ಇದೆ. ಹನಿ ಅಲ್ಲಿದೆ, ಇಲ್ಲ ನೀವೇ ಮಾಡಿದ್ದು ಓನ್ ಫಾರ್ಮ್ಸ್ ನಿಮ್ಮದೇ? ಆರ್ಗ್ಯಾನಿಕ್ ಅಲ್ಲ? ಓಕೆ ಓಕೆ ಓಕೆ. ನೋಡಿ ಇಲ್ಲಿ ತುಂಬ ರೀತಿಯ ಜಾಕ್ ಫ್ರೂಟ್ ಹಲ್ವಾಗಳೆಲ್ಲ ಇದೆ. ಸಖತ್ ಬ್ರೋ,
ಬಂದೊಂದು ಒಳ್ಳೆ ಅಲ್ಲ, feel ಇದೆ. ನಾನು ಅನ್ಕೊಂಡಿದ್ದೆ ಬೇರೆ, ಇಲ್ಲಿ ಆಗ್ತಿರೋದೇ ಬೇರೆ ಮಾರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿಯಾಗಿರುತ್ತೆ ಅಂತ. ನೋಡಿ ಬನಾನಾ ಹಲ್ವಾ ಖಾದ್ಯ ಎ ಹೆಲ್ತಿ ಹ್ಯಾಬಿಟ್ ಅಂತ ಹೇಳಿದ್ದಾರೆ. ಇವರದ್ದು ಐಟಮ್ ಎಲ್ಲಿ ಸಿಗ್ತದೆ ನಿಮ್ದು ಪ್ರಾಡಕ್ಟ್ಸ್ ಎಲ್ಲ ಬೇಕಿದ್ರೆ ಯಾರಿಗಾದರೂ? ಮಂಗಳೂರು ಸಪ್ಲೈ ಮಾಡ್ತೇನೆ ಬೇಕರಿಗೆ. ಮಂಗಳೂರು ಇಂಟ್ರೊಡಕ್ಷನ್ ಮಾಡ್ತೇವೆ ಅಷ್ಟೇ. ಓಕೆ ಓಕೆ. ಇಂಟ್ರೊಡಕ್ಷನ್ ಮಾಡ್ತಿರೋದು ಅಷ್ಟೇ. ಮಂಗಳೂರು ಲೈನಿಗೆ ಹಾಕ್ತೇವೆ, ಇನ್ನು ಬೇಕರಿಗೆ ಸಪ್ಲೈ ಮಾಡ್ತೇವೆ. ಇನ್ನು ಬೇಕರಿಗೆಲ್ಲ ಶೃಂಗೇರಿ. ನಿಮ್ಮದು ಬೇಸ್ ಬಂದು ಶೃಂಗೇರಿ ಅಲ್ಲ? ಶೃಂಗೇರಿ. ಪ್ರಾಡಕ್ಟ್ ಹೆಸರು ಪ್ರಾಡಕ್ಟ್ ಏನು, ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ. ಖಾದ್ಯ ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕೋದಿಲ್ಲ. ನೋ ಕೆಮಿಕಲ್ ಪ್ರೊಸೆಸಿಂಗ್, ಎಲ್ಲ ನ್ಯಾಚುರಲ್, ಆಲ್ ನ್ಯಾಚುರಲ್. ತುಂಬ ರೀತಿಯ ಹಲ್ವಗಳಿದೆ ಇಲ್ಲಿ. ತುಂಬ ಕಡಿಮೆ ಸಕ್ಕರೆ ಹಾಕೋದು. ಬೇರೆ ಲೋಕಲ್ ಅಲ್ಲಿ ಇದೆಯಲ್ಲ, ಮೋರ್ ದನ್ 30% ಸಕ್ಕರೆ ಹಾಕ್ತಾರೆ. ಹೌದು. ನಾವು 15% ಒಳಗೆ. ಇದಕ್ಕಂತೂ 10%ಕ್ಕಿಂತ ಕಡಿಮೆ. ಇದಕ್ಕೆ ಮತ್ತೆ ಇದಕ್ಕೆ 10%ಕ್ಕಿಂತ ಕಡಿಮೆ. ಅಂತೂ ಬಿಲೋ 15% ಸಕ್ಕರೆ ತಂದು ಕಡಿಮೆ. ಮತ್ತೆ ಹೋಲ್ ಟೋಟಲ್ ನ್ಯಾಚುರಲ್ ಪ್ರಾಡಕ್ಟ್. ಇವರ ಪ್ರಾಡಕ್ಟ್ ಬೇಕಿದ್ದು ಅಂತ ಹೇಳಿದ್ರೆ ಈ ನಂಬರ್ಗೆ ಡಯಲ್ ಮಾಡಿ ನಿಮಗೆ ಅವೈಲ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ನಾನು ಇದೆಲ್ಲ ಮನೆಯಲ್ಲೇ ತಯಾರಿಸೋದು. ನನಗೆ ಮಂಗಳೂರು ತಾಲೂಕು ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಸನ್ಮಾನ ಆಗಿದೆ. ಮತ್ತು ಬೇರೆ ಕಾಲೇಜ್ನಲ್ಲೆಲ್ಲ ಮೈಸೂರು ದಸರಾ ಎಕ್ಸಿಬಿಷನಕ್ಕೆ 2003ರಲ್ಲಿ ಬೆಸ್ಟ್ ರಿಲಯಬಲ್ ಪ್ರಾಡಕ್ಟ್ ಅಂತ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಶೀಲ್ಡ್ ಸಿಕ್ಕಿದೆ. ಮತ್ತು ನಾನು ಬೆಂಗಳೂರಿನಲ್ಲಿ ಆದಿಚುಂಚನಗಿರಿಗೆಲ್ಲ ಹೋಗಿದೆ. ಇದೆಲ್ಲ ನಾವು ಮನೇಲೇ ತಯಾರಿಸೋದು. ನಿಮ್ಮ ಹೆಸರು? ನಂದು ಹೆಸರು ಸುನೀತಾ ಅರ್ಚಣೆ ಅಂತ. ನಾವು ಇದು ಮಾತ್ರ ಎಲ್ಲ ಥರದ ಹರ್ಬಲ್ ಜ್ಯೂಸ್, ಗಿಡಮೂಲಿಕೆಗಳ ಜ್ಯೂಸು, ಒಂದೊಂದು ಹಣ್ಣು ಬೇರು ಎಲ್ಲ ಒಂದೊಂದಕ್ಕೆ ಒಳ್ಳೆದೇ ಆಗಿರ್ತದೆ. ಇದು ನೋಡಿದ್ರೆ ಈಗ ಖಾಲಿ ನೋಡಿದ್ರೆ ಒಂದು ಜಿಂಜರ್ ಹಸಿಶುಂಠಿ, ಆದರೆ ಅದಕ್ಕೆ ಎಷ್ಟು ನಮೂನೆ ಬೆಲೆ ಉಂಟು ಗೊತ್ತುಂಟ. ಈ ಹಸಿಶುಂಠಿಗೆ ಲಿಂಬೆ ಹುಳಿ ಹಾಕಿ ಜ್ಯೂಸ್ ಮಾಡ್ತೇವೆ. ಇದು ಗ್ಯಾಸ್ಟ್ರಿಕ್ಗೆ, ಡೈಜೆಷನ್, ಕೋಲ್ಡ್, ಕೊಲೆಸ್ಟ್ರಾಲ್, ಬಾಯಾರಿಕೆಗೆ, ಆಯಾಸಕ್ಕೆ, ಎಲ್ಲದಕ್ಕೆ ಒಂದು ಹೆಲ್ತಿಗೆ ಸಹ ಒಳ್ಳೆಯದು ಮತ್ತು ಕುಡಿಲಿಕ್ಕೆ ಸಹ ಭಾರಿ ಟೇಸ್ಟ್ ಇರ್ತದೆ. ಮತ್ತೊಂದು ನನ್ನ ತುಂಬ ಥರದ ಹರ್ಬಲ್ ಜ್ಯೂಸ್ ಮಾಡ್ತೇವೆ. ಮತ್ತು ನನ್ನಾರೆಂದರೆ ಬಾಡಿ ಹೀಟ್, ತಂಪಿಗೆ ಬಾಯಿ ಎಲ್ಲ ಇರ್ತದಲ್ಲ ಅದಕ್ಕೆಲ್ಲ ತಂಪು ಮಾಡ್ತದೆ. ಇದೆಲ್ಲ ಪ್ರಾಡಕ್ಟ್ ನೀವೇ ತಯಾರಿಸೋದು? ಮತ್ತೆ ನಮ್ಮಿಂದ ಒಂದು 10 ಜನರಿಗೆ ಉದ್ಯೋಗ ಸಹ ಇದರಿಂದ ಆಗ್ತದೆ. ಮೊದಲು ನಾನು ಭಾರಿ ಕಷ್ಟದಲ್ಲಿ ಸಣ್ಣದಾಗಿ, ಈಗ ಸಹ ದೊಡ್ಡ ಮಟ್ಟಿಗೆ ಹೇಳೋದಲ್ಲ, ಆದರೂ ನಾನು ತುಂಬ ಇಷ್ಟು ವಯಸ್ಸಾದ ಸಂತೋಷದಲ್ಲಿ ಇದ್ದೇನೆ. ಏಕೆಂದರೆ ಮನೆಯಲ್ಲೇ ಕೂತ್ಕೊಂಡ್ರೆ ಆರೋಗ್ಯ ಹೋಗ್ತದೆ. ಇಷ್ಟು ವಯಸ್ಸಾದ ನಾನು ಹೊರಗೆ ಬಂದರೆ ಹಣಸಾಗ್ತದೆ. ಎಲ್ಲರಿಗೂ ನೋಡಿ ಮಾತಾಡಿ ಮನಸ್ಸಿನಲ್ಲಿ ಸಂತೋಷ ಆಗಿ ಆರೋಗ್ಯ ಸಹ ಸರಿಯಾಗಿರ್ತದೆ. ಮತ್ತೆ ನಾವು ಇದು ಮಾತ್ರ ಅಲ್ಲ, ತುಂಬ ಜನರಿಗೆ ಒಂದು ಮಾದರಿ ಥರ ಈ ಥರ ಮಾಡಿದೆ. ಮತ್ತೆ ತುಂಬ ಥರ ಇದೆಲ್ಲ ಲೇಹ, ಆಮ್ಲ ಲೇಹ ಅಂಥದ್ದೆಲ್ಲ ಮಾಡ್ತೇನೆ. ಎಣ್ಣೆ ಎಲ್ಲ ನಾನೆಲ್ಲ. ನಿಮ್ಮದು ಮಂಗಳೂರಲ್ಲಿ ಎಲ್ಲಿರೋದು ಶಾಪ್? ನಮ್ಮದು ಶಾಪ್ ಅಲ್ಲ, ಮನೆಯಲ್ಲೇ ತಯಾರಿಸ್ತೇವೆ. ಎಲ್ಲಿ? ನಾವು ಸುರತ್ಕಲ್ಲಿಂದ ಒಳಗೆ ಕಾಟಿಪಳ್ಳ ಪುತ್ತೇತೂರು ಗ್ರಾಮದಲ್ಲಿ ಇದ್ದೇವೆ. ಹೌದು. ಅದರಿಂದ ನಮಗೆ ಇದು ನಮಗೆ ಫೋನಿನಲ್ಲಿ ಸಹ ಆರ್ಡರ್ ಸಿಗ್ತದೆ. ಅದೇ ಅಲ್ಲ, ಈಗ ನಂಬರ್ ಹಾಕಿದ್ದೀನಿ ಮೇಲೆ, ಲಾಸ್ಟ್ ನಂಬರ್ 299480265329. ನೋಡಿ, ನಾವೇ ಮನೆಯಲ್ಲಿ ತಯಾರಿಸೋದಿದ್ದಲ್ಲ. ಜಿಂಜರು ತುಂಬಿಸೋದು, ಸಾಸಿವೆ ಒಲೆಗೆ. ಇದು ನಮಗೆ ತುಂಬ ಮಿನಿಸ್ಟರ್ ಎಲ್ಲ ಸಿಗ್ತಾರೆ ದೂರ ಊರವರಿಗೆ. ಡೆಲ್ಲಿ, ಬಾಂಬೆ, ಧಾರವಾಡ, ಬೆಂಗಳೂರು, ಮೈಸೂರು ಎಲ್ಲ ಎಲ್ಲಿಗೂ ನೀವು ಕಳಿಸ್ತೀರಾ? ಹೌದು, ಹೋಗಿದ್ದೇವೆ ನಾವು. ಆದರೆ ಈಗ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯದು ಅಂದರೆ ನನ್ನ ಗಂಡ ಇರುವಾಗ 2 ವರ್ಷ ಆಯಿತು ಅವರು ಎಕ್ಸ್ಪೈರ್ಡ್ ಆಗಿ. ಆದರೆ ಮೊದಲು ನಾನು ಹೋಗಿದ್ದೇನೆ. ಇದರಿಂದ ನನಗೆ ತುಂಬ ಸಂತೋಷ ಉಂಟು. ಕೆಲಸ ಮಾಡಿದ್ರು, ರಾತ್ರಿಗಳು ಕೆಲಸ ಮಾಡಿದ್ರು, ಮನಸ್ಸಿನಲ್ಲಿ ಸಮಾಧಾನ ಉಂಟು. ಈ ಥರ ಏನಂದರೆ ನಮಗೆ ತುಂಬ ಜನರಿಗೆ ಮಾದರಿಯ ವಿಷಯ ಇದೆ. ಮೀಡಿಯಂ ಸ್ಕೇಲಲ್ಲಿ ಈಗ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ, ತುಂಬ ಐಟಮ್ ಅವೈಲೇಬಲ್ ಇದೆ. ಸೊ ನಾವು ವೀಕ್ಷಕರಲ್ಲಿ ಕೇಳೋದೇನಂತ ಹೇಳಿದ್ರೆ ಈ ಥರ ಒಂದು ನ್ಯಾಚುರಲ್ ಆಗಿ ಮಾಡುವಂಥ ಐಟಮ್ಸ್ ಎಲ್ಲ ತುಂಬ ರೇರ್ ಸಿಗೋದು ಈಗ. ಆರೋಗ್ಯಕ್ಕೆ ಸಹ ಒಳ್ಳೆಯದು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಏನಿದ್ರು ಫಾಸ್ಟ್ ಫುಡ್ ಸಾಮಾನು ಅಂತ ಹೇಳ್ತಾ ಇದೆ, ಅದನ್ನು ತಿಂದು ಹಾಸ್ಪಿಟಲೈಸ್ ಆಗೋದೇ ಜಾಸ್ತಿ. ಸೊ ಇಂಥ ಸಮಯದಲ್ಲಿ ಈ ಥರ ಪ್ರಾಡಕ್ಟನ್ನೆಲ್ಲ ಯೂಸ್ ಮಾಡೋದ್ರಿಂದ ಒಂದು ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಮತ್ತು ನಾನು ಕಾನ್ಸಂಟ್ರೇಷನ್, ಮೆಮೊರಿ ಪವರ್ಗಿಂತ ಶಂಖಪುಷ್ಪಿ, ಬ್ರಾಹ್ಮಿ, ಆಮ್ಲ, ಅಶ್ವಗಂಧ ಅಂಥದ್ದೆಲ್ಲ ಮಾಡ್ತೇನೆ. ಅದಕ್ಕೆ ಸಹ ತುಂಬ ಸ್ಕೋಪ್ ಉಂಟು. ಮನೆಗೆ ಆರ್ಡ್ರ್ ಬಂದು ತೆಗೆದುಕೊಂಡು ಹೋಗ್ತಾರೆ. ಓಕೆ, ತುಂಬ ಒಳ್ಳೆಯ ವಿಷಯ. ನಾವು ಇವರ ಕಾಂಟ್ಯಾಕ್ಟ್ ನಂಬರನ್ನು ನೋಡಿ ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸಿದ್ದೇವೆ. ನಿಮಗೆ ಯಾವುದೇ ಒಂದು ಐಟಮ್ ಬೇಕಿದ್ರೆ ಈ ನಂಬರಿಗೆ ಕಾಲ್ ಮಾಡ್ಬೋದು. ನಾವು ಹಣ ಮಾತ್ರ ಸಂಪಾದಿಸುವ ಉದ್ದೇಶ ಅಲ್ಲ. ನಮ್ಮಲ್ಲಿ ನಮ್ಮ ಉತ್ಪತ್ತಿ ತಯಾರಿಸೋದು ಗುಣಮಟ್ಟವಾಗಿ ಗ್ರಾಹಕರಿಗೆ ತೃಪ್ತಿಯನ್ನು ಕೊಟ್ಟ ಪಕ್ಷದಲ್ಲಿ ನಮಗೆ ಹೆಚ್ಚಿನ ವ್ಯಾಪಾರವನ್ನು ಮಾಡ್ಬೋದು. ನಮ್ಮಿಂದ ಒಂದು 8-10 ಮಂದಿಗೆ ಉಪಕಾರ ಅಂದರೆ ಕೆಲಸ ಸಹ ಆದಾಗೆ ಕೆಲಸನೂ ಆಗುತ್ತೆ, ಹೆಲ್ತ್ ಬೆನಿಫಿಟ್ಸು ಆಗುತ್ತೆ.
ಥ್ಯಾಂಕ್ಸ್. ಸೊ ನಾವು ಇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ಇವರದ್ದು ಯಾವುದೇ ಒಂದು ಪ್ರಾಡಕ್ಟ್ ಬೇಕಿದ್ರೆ ನೀವು ಇಲ್ಲಿ ಕೆಳಗೆ ನೋಡ್ಬೋದು, ಮತ್ತು ನಾವು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೇವೆ ನಂಬರ್, ಡಯಲ್ ಮಾಡಿ ಇವರ ಪ್ರಾಡಕ್ಟನ್ನು ನೀವು ಅವೈಲ್ ಮಾಡ್ಬೋದು. ಯಾವುದು? ನೋಡಿ ಶುಂಠಿ ಜ್ಯೂಸಾ? ನೀರು ಹಾಕಿದ್ದೇನೆ. ಇದು ಗ್ಯಾಸ್ಟ್ರಿಕ್ಕಿಗೆ, ಡೈಜೆಷನ್ ಕೋಲ್ಡ್ಗೆಲ್ಲ ಒಳ್ಳೆ ನೋಡಿ. ಆಗಿದೆ. ಇದು ಗ್ಯಾಸ್ಟ್ರಿಕ್ಕಿಗೆ, ಡೈಜೆಷನ್ಗೆ ಒಳ್ಳೆಯದಲ್ಲ. ಕೊಲೆಸ್ಟ್ರಾಲ್, ಬಾಯಾರಿಕೆಗೆ, ಶೀತ, ಕೆಮ್ಮು, ಬಾಯಿ ಎಷ್ಟು ಬಂತು? ನಂದು ಪುತ್ತೂರಿಂದ ಬಂದಿದ್ದು ಸರ್. ನಾವು ಪುಷ್ಪಲತಾ ಅಂತ ನನ್ನ ಹೆಸರು, ಪುಷ್ಪಗಿರಿ ಅಂತ ನಮ್ಮ ನರ್ಸರಿ ಹೆಸರು. ಪುತ್ತೂರಿಂದ ಮುರ ಜಂಕ್ಷನಿಂದ 1 ಕಿಲೋಮೀಟರ್ ಪುಷ್ಪಗಿರಿ ಅಂತ ನಮ್ಮ ನರ್ಸರಿ ಸಿಗ್ತದೆ. ನಮ್ಮಲ್ಲಿ ವೆರೈಟಿ ಆಫ್ ಲೋಟಸ್ ಇದೆ, ಹೈಬ್ರಿಡ್ ವೆರೈಟಿ ಲೋಟಸ್ ಮತ್ತು ವಾಟರ್ ಲಿಲಿ ಕೂಡ ಇದೆ, ಮತ್ತು ಅಂಥೋರಿಯಂ ವೆರೈಟಿ ಮತ್ತು ಎಲ್ಲ ವೆರೈಟಿ ಕೂಡ ನಮ್ಮ ಹತ್ರ ಲಭ್ಯವಿದೆ. ನಾವಂದರೆ ಟ್ಯೂಬರನ್ನು ಆನ್ಲೈನಲ್ಲಿ ಕೂಡ ಕಳಿಸ್ಕೊಡ್ತೇವೆ. ಆನ್ಲೈನಲ್ಲಿ ಜನಗಳು ರೀಚ್ ಆಗೋದು ಹೇಗೆ ನಿಮಗೆ? ನಮಗೆ ವಾಟ್ಸಪ್ ಥ್ರೂ, ಇನ್ಸ್ಟಾಗ್ರಾಮ್ ಥ್ರೂ ಮತ್ತು ಫೇಸ್ಬುಕ್ಕಲ್ಲಿ ಎಲ್ಲ. ಇನ್ಸ್ಟಾಗ್ರಾಮ್ ಅಕೌಂಟ್ ಪುಷ್ಪಗಿರಿ. ಸೊ ಸೊ ಇವರದ್ದು ಯಾವುದಾದ್ರೂ ಪ್ರಾಡಕ್ಟ್ ನಿಮಗೆ ಬೇಕು ಅಂತ ಹೇಳಿದರೆ ಪುಷ್ಪಗಿರಿ ನರ್ಸರಿ ಅಂತ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಹಾಕಿ ನಿಮಗೆ ಬರುತ್ತೆ. ಸೊ ನಿಮಗೆ ಅಲ್ಲಿಂದ ಅವರಿಗೆ ಮೆಸೇಜ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದರೆ ಡೆಲಿವರಿ ಕೊಡ್ತೀರಲ್ಲ? ಓಕೆ. ಆಲ್ ಓವರ್ ಇಂಡಿಯಾ. ಇದು ಒಳ್ಳೆ ವಿಷಯ. ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತಾರೆ. ನೀವು ಎಲ್ಲಿಂದ ನೋಡ್ತಿದ್ರು ನಿಮ್ಗೆ ಇದೆಲ್ಲ ಅವೈಲ್ ಮಾಡಬೇಕು ಅಂತಿದ್ರೆ ಜಸ್ಟ್ ಇನ್ಸ್ಟಾದಲ್ಲಿ ಚೆಕ್ ಮಾಡಿ ಬಿಡಿ ಒಮ್ಮೆ. ಥ್ಯಾಂಕ್ ಯು. ಹಲಸಿನ ಹಣ್ಣಿನ ಹಬ್ಬ ಆಗ್ತಾ ಉಂಟು ಇಲ್ಲಿ. 1-2 ಅಲ್ಲ, ಅಷ್ಟೇ ಜನ ಬಂದಿದ್ದಾರೆ ಇವತ್ತು. ಹಲಸಿನ ಹಣ್ಣಿನ ಮೇಳ ಅಂದರೆ ಹಲಸಿನ ಹಣ್ಣಿನ ಮೇಳವೇ ಇದು. ಜನ ಸಾಗರ ಇವತ್ತಿಲ್ಲಿ ನೋಡ್ಬೋದು. ಈ ಮಳೆಯ ಮಿಡ್ಲಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಅದೇ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್. ಮಳೆಗೇನೆ ಇಷ್ಟು ಜನ, ಇನ್ನು ಮಳೆ ಬಾರದಿದ್ದಾಗ ಎಷ್ಟು ಜನ ಬರ್ತಿದ್ರಂತ. ಮತ್ತೆ ಏನು ಹೇಳ್ತಿ? ದನಿ 1 ಕಿಲೋ ನನಗೆ ಪರ್ಸನಲ್ ಆಗಿ ಮನೆಯಲ್ಲಿ ಆರ್ಡರ್ ಮಾಡಿದ್ದಾರೆ. ಗಾಡಿ ಬಂಗಾಪುಡಿಯ ಫ್ರೆಶ್ ಅವೇ ಯೂಟ್ಯೂಬ್ ಬರ್ಪುಂಡು ಐಕ್ ಫುಡ್ ರಿವ್ಯೂ ಎಲ್ಲ ಕೊಡ್ಪ. ನಮ್ಮ ಹುಡುಗಂದು ಇವತ್ತು ಶಾಪಿಂಗ್. ಈ ಕೈಯಲ್ಲಿ ಹಲಸಿನ ಹಣ್ಣು, ಆ ಕೈಯಲ್ಲಿ ಹಲಸಿನ ಹಣ್ಣು. ಸತ್ಯ ಹಲಸಿನ ಹಣ್ಣು ತುಂಬಿ ಸ್ವಲ್ಪ ಉಪ್ಪಿನಕಾಯಿ. ಪ್ಲಾಸ್ಟಿಕ್ಗೆನೆ ಪ್ರೆಷರ್ ಬಂತು, ತುಂಡೆ ಆಗೋಯ್ತು. ಪ್ಲಾಸ್ಟಿಕ್ ಕಟ್ಟಾಗಿದೆ. ಪುಣ್ಯಕ್ಕೆ ಗಾಡಿ ತಂದಿರಿಂದ ಆಯಿತು, ಇಲ್ಲಾಂದ್ರೆ ಪಾದಯಾತ್ರೆ ಮಾಡಿಕೊಂಡು ಅಲ್ಲಿ ತನಕ ಬಸ್ಸಲ್ಲಿ ಹೋಗಬೇಕು. ಸೊ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದ. ವಿಡಿಯೋ ಫುಲ್ ಎಂಟರ್ಟೈನಿಂಗ್ ಆಗಿತ್ತು, ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು. ವ್ಲಾಗ್ ತುಂಬ ಪರವಾಗಿಲ್ಲ ಅಲ್ಲ, ತೊಂದರೆ ಇಲ್ಲ. ಇವತ್ತು ಮಳೆ ಇದ್ದಿಂದ ಸ್ವಲ್ಪ ಮೂಡ್ ಆಫ್ ಆಯಿತು ಅಷ್ಟೇ. ಬಟ್ ತೊಂದರೆ ಇಲ್ಲ, ಒಳ್ಳೆ ಕ್ರೌಡ್ ಇತ್ತು, ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ ಅಷ್ಟೇ. 4 ಜನರಿಗೆ ಅಲ್ಲೇ ಶೇರ್ ಮಾಡಿ ಬಿಡಿ ಮಾರೆ, ನಾವು ಪಾಪದ ಯೂಟ್ಯೂಬ್. ಅಂಟಿಲ್ ದೆನ್ ಬಾಯ್. ಬಾಯ್ ಬಾಯ್.